ನಗರದ ಲಾಲ್ಬಾಗ್ ಬಳಿಯ ಹೋಟೆಲ್ ಬಳಿ ಯುವಕರ ತಂಡವೊಂದು ಅಸಭ್ಯವಾಗಿ ವರ್ತಿಸಿ ಪ್ರಶ್ನಿಸಿದಾಗ ತನ್ನ ಮೇಲೆ ಹಲ್ಲೆಗೈದಿದೆ ಎಂದು ಯುವತಿಯೊಬ್ಬಳು ತುಳುವಿನಲ್ಲಿ ಮಾತನಾಡಿದ ವಿಡಿಯೋ ವೈರಲ್ ಆಗಿದೆ. ರವಿವಾರ ರಾತ್ರಿ ನಗರದ ಲಾಲ್ಬಾಗ್ನಲ್ಲಿರುವ ಎಂಸಿಸಿ ಕಟ್ಟಡದ ಮುಂಭಾಗದಲ್ಲಿರುವ ಹೋಟೆಲಿಗೆ ಸ್ನೇಹಿತರೊಂದಿಗೆ ಊಟಕ್ಕೆ ಹೋಗಿದ್ದೆ. ರಾತ್ರಿ 11 ಗಂಟೆಗೆ ಊಟ ಮುಗಿಸಿ ಬಿಲ್ ಕೊಟ್ಟ ಬಳಿಕ ವಾಶ್ರೂಮಿಗೆ ಹೋಗಿದ್ದೆ. ಅಲ್ಲಿ ಮಹಿಳಾ ಶೌಚಾಲಯ ತೆರೆದ ಸ್ಥಿತಿಯಲ್ಲಿದ್ದು ಪುರುಷನೊಬ್ಬನಿದ್ದ. ಅಲ್ಲಿಂದ ಹೊರಬಂದಾಗ ಮತ್ತಿಬ್ಬರು ಯುವಕರು ಅಸಭ್ಯವಾಗಿ ನನಗೆ ತಮಾಷೆ ಮಾಡಿದ್ದಾರೆ. ಈ ಬಗ್ಗೆ ಕ್ಯಾಶ್ ಕೌಂಟರ್ ಬಳಿ ತಿಳಿಸಿದಾಗ ಕ್ಷಮೆ ಕೇಳಿ ಸಮಸ್ಯೆ ಇತ್ಯರ್ಥವಾಗಿತ್ತು. ಅಲ್ಲಿಂದ ಪಾರ್ಕಿಂಗ್ ಸ್ಥಳಕ್ಕೆ ಬಂದಾಗ ನಮ್ಮ ಕಾರು ರಿವರ್ಸ್ ತೆಗೆಯುತ್ತಿದ್ದ ವೇಳೆ ಅದರ ಹಿಂದೆ ಬುಲೆಟ್ ಬೈಕ್ ಪಾರ್ಕ್ ಮಾಡಲಾಗಿತ್ತು. ಆಗ ಬುಲೆಟ್ನಲ್ಲಿದ್ದವನು ನಮ್ಮನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಈ ವೇಳೆ ತನ್ನ ಜೊತೆಗಿದ್ದವರು ಆತನನ್ನು ಪ್ರಶ್ನಿಸಿದ್ದು ಮಾತಿಗೆ ಮಾತು ಬೆಳೆದು ಸ್ಥಳದಲ್ಲಿ 15-20 ಮಂದಿ ಜಮಾಯಿಸಿದ್ದಾರೆ. ಈ ವೇಳೆ ಅದರಲ್ಲೊಬ್ಬ ನನ್ನ ಜೊತೆಗಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಯುವತಿ ವಿಡಿಯೋದಲ್ಲಿ ಹೇಳಿದ್ದಾಳೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ಲು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಮಿಷನರ್ ಅನುಪಮ್ ಅಗರ್ವಾಲ್, ಹೋಟೆಲ್ನಲ್ಲಿ ಯುವತಿ ಮೇಲೆ ಕಿಡಿಗೇಡಿಗಳ ಹಲ್ಲೆ ಪ್ರಕರಣ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನು ನೀಡಿದ್ದಾರೆ. ಆಗಸ್ಟ್ 25ನೇ ತಾರೀಕು ಈ ಘಟನೆ ನಡೆದಿದೆ. ಪಾರ್ಕಿಂಗ್ ಜಾಗದಲ್ಲಿ ಗಲಾಟೆ ಆಗಿದೆ. ಯುವತಿ ದೂರಿನ ಪ್ರಕಾರ ಅಸಭ್ಯ ವರ್ತನೆ ಮಾಡಿ ಹೊಡೆದಿದ್ದಾರೆ. ಈ ಬಗ್ಗೆ ಕೇಸ್ ದಾಖಲು ಮಾಡಿದ್ದೇವೆ ಎಂದು ಹೇಳಿದರು. ಯಾನ್ ಈ ವಿಡಿಯೋ ಮನ್ಪೆರೆ ರೀಸನ್ ದಾದ ಪಂಡ ಒಂಜಿ ರಡ್ಡ್ ರೀಸನ್ ಉಂಡು. ಒಂಜಿ ಎನ್ನ ಭಾವನೆಗೆ ಮಸ್ತ್ ಹರ್ಟ್ ಆತುಂಡು ಈ ವಿಷಯ ಅರ್ಥಾತು. ಕುಡೊಂಜಿ ದಾದ ಪಂಡ ಕುಡ್ಲಡು ಪೊಣ್ಣುಲೆಗೆ ರಕ್ಷಣೆ ತಿಕ್ಕೊಂದಿಜ್ಜಿ ಬಂದು ಹಿಂಗೆ ಕಟ್ತಾಂಡು. ಸೊ ಒಂದು ದಾಯಪಾನಂದುಲ್ಲೆ ಪಂಡ 25 ತಾರೀಕಿಗೆ 9 ಗಂಟೆಗೆ ಯಾನ್ ಎನ್ನ ಆತ್ಮೀಯರನೊಟ್ಟಿಗೆ ಒಂಜಿ 3 ಜನತೊಟ್ಟಿಗೆ ಯಾನು ರೆಸ್ಟೋರೆಂಟ್ ಪೋಯೆ, ಫ್ಯಾಮಿಲಿ ರೆಸ್ಟೋರೆಂಟ್. ಅವು ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತಿನ ಪ್ಲೇಸಸ್ ಹಾರ್ಟ್ ಆಫ್ ದಿ ಸಿಟಿ ಅವಲ MG ರೋಡ್, ದಟ್ ಈಸ್ ಫ್ರಂಟ್ ಆಫ್ MCC. ಅವು ಹೋಟೆಲ್ದ ಪೋದರು ಫುಡ್ ಲ್ಯಾಂಡ್ ಅಂತ. ಸೊ 9 ಗಂಟೆಗೆ ಪೋದು ವನಸ್ ಮಲ್ತದು ಪೂರ ಪಾತೆ ಇರ್ದು 11 ಗಂಟೆ ಅನ್ನಾಗ ಇಂಕೊಲು ಬಿಲ್ ಕೊಡ್ದು ಯಾನು ವಾಶ್ರೂಮ್ ಪೋಯ್. ವಾಶ್ರೂಮ್ ಪೋನಾಗ ದಾದಾಣ ಪಂಡ ಅಲ್ಪ ಜೆಂಟ್ಸ್ ಟಾಯ್ಲೆಟ್ಲ ಲೇಡೀಸ್ ಟಾಯ್ಲೆಟ್ಲ ಬರಿಟ್. ಸೊ ಯಾನ್ ಲೇಡೀಸ್ ಟಾಯ್ಲೆಟ್ ಪೋನಾಗ ಅಲ್ಪ ಅವರಿಗೆ ಜೆಂಟ್ಸ್ ಓಪನ್ ಡೋರ್ ದಿದ್ದು ವಾಶ್ರೂಮ್ಗೆ ಪೋದಿತ್ತು. ಸೊ ಯಾನ್ ಅಲ್ಪ ಹೊರ ವಾಶ್ರೂಮ್ ಪೋನಾಗ ಏನಾರ ಸ್ಟಕ್ ಆಯೆ ಬಕ್ಕೆ ಅಂತ ಅಲ್ಲ ಪಾತೆರ್ಜಿ ಅಲ್ಪರ್ದು ಪಿದೆ ಬತ್ತೆ. ಅಲ್ಪ ಕೂಡ 2 ಜನ ಇರ್ತೇರು. ಅಕಲು ಒಂಥರ ಅಸಭ್ಯವಾದ ತೆಲ್ದು ಪೇರೆ ಸ್ಟಾರ್ಟ್ ಮಾಡ್ತೇವೆ. ಸೊ ಯಾನ್ ಏನ್ ಮಾಡಿತ್ತಿಜಿ ಯಾನ ಪಿದೆ ಬತ್ತೆ ಕ್ಯಾಶಿಯರ್ನ ಸೈಡ್ಗೆ ಬತ್ತೆ ಅಕಲ್ ಪಿದೆ ಬರ್ರೆ ಕಾತೊಂದಿತ್ತೆ ಆಯ್ತು ಪೂರನಲ್ಲಿ ಇದ್ರು ಯಾನ್ ಪಂಡೆ ಒಂದು ಮಹಿಳಾ ನೊಂದವರು ತಮ್ಮ ಇಬ್ಬರು ಸ್ನೇಹಿತರ ಜೊತೆಗೆ ಸಜಿತ್ ಮತ್ತು ಹಮೀದ್ ಜೊತೆಗೆ ಇಲ್ಲಿ ಸಿಟಿಲಿರೋದು ಒಂದು ಫುಡ್ಲ್ಯಾಂಡ್ ಹೋಟೆಲ್ಗೆ ಊಟ ಮಾಡಕ್ಕೆ ಹೋಗಿದ್ದಾಳೆ. ಆವಾಗ ರಾತ್ರಿ 11ವರೆಗೆ ಊಟ ಮುಗಿಸಿ ಬರುವಾಗ ಕೆಳಗಡೆ ಬಂದಾಗ ಕಾರ್ಗೆ ಹಿಂದೆ ತಗೊಳ್ಳುವಾಗ ಒಂದು 2 ವೀಲರ್ಗೆ ಅವರು ಟಚ್ ಮಾಡಿದ್ದಾರೆ. ಆವಾಗ 2 ವೀಲರ್ ಕೆಳಗಡೆ ಬಿದ್ದಿದೆ. ನಂತರ ಈ 2 ವೀಲರ್ ಓನರ್ ಜೊತೆಗೆ ಸ್ವಲ್ಪ ಅದು ಮಾತು ಚಕಮಕಿ ಆಯಿತು. ಆವಾಗ ಆ ಸನ್ನಿವೇಶದಲ್ಲಿ ಕಂಪ್ಲೇಂಟ್ ಪ್ರಕಾರ ಯಾರೋ ಒಬ್ಬರು